ಆರ್ಥಿಕ ನಷ್ಟ ಸರ್ಕಾರದ ಸಹಕಾರದಿಂದ ಬೇಸಿತು. ಕಾರ್ಮಿಕರೇ ಮಾಲೀಕರಾಗಿದ್ದ ಏಷ್ಯಾ ಖಂಡದ ಬೆಸ್ಟ್ ಸಹಕಾರ ಸಾರಿಗೆ ಸಂಸ್ಥೆ ಈಗ ಬೇಗ ಹಾಕುವ ಹಂತ ತಲುಪಿದೆ. ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಸೇರಿದಂತೆ ಮಲೆನಾಡಿನ ಮನೆಗಳಲ್ಲಿ ಆತ್ಮೀಯತೆಯ ಕೊಂಡಿ ಬೆಸೆದಿದ್ದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸಹಕಾರ ಸಾರಿಗೆ ಸಂಸ್ಥೆ ಇಂದಿನಿಂದ ತನ್ನ ಓಟ ನಿಲ್ಲಿಸಿದೆ. 30 ವರ್ಷಗಳಿಂದ ನಿರಂತರವಾಗಿ ಓಡಿದ ಸಾರಿಗೆ ಸಂಸ್ಥೆ ಇಂದು ಸರ್ಕಾರದ ರೀತಿ ನೀತಿಗಳಿಂದ ಬೇಗ ಹಾಕುವ ಹಂತ ತಲುಪಿದೆ. ಈ ಸಾರಿಗೆ ನಿಂತರೆ ಅರ್ಧ ಮಲೆನಾಡಿಗರೇ ಬದುಕೇ ಇಲ್ಲದಂತಾಗಿದೆ. ದಿನಂಪ್ರತಿ 10,000ಕ್ಕೂ ವಿದ್ಯಾರ್ಥಿಗಳು, 70,000ಕ್ಕೂ ಅಧಿಕ ಜನ ಈ ಬಸ್ನಲ್ಲಿ ಸಂಚಾರ ಮಾಡ್ತಾರೆ. ಮಲೆನಾಡಿಗರಿಗೆ ಈ ಸಾರಿಗೆ ಜೀವನದ ಅವಿಭಾಜ್ಯ ಅಂಗವಾದಂತಾಗಿದೆ. ಆರ್ಥಿಕ ನಷ್ಟವನ್ನ ಸರಿದೂಗಿಸಲು ಸಾಧ್ಯವಾಗದೆ ಇಂದಿನಿಂದ ಸಂಚಾರ ನಿಲ್ಲಿಸಿದೆ. ನೆರವು ನೀಡುವಂತೆ ಸಿಎಂ ಬಿಎಸ್ವೈಗೆ ಮನವಿ ಮಾಡಿದರು. ಆದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಹಾಗೂ ನೆರವು ಸಿಗಲಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದು ಇಂದಿನಿಂದ ಸಂಚಾರ ಸ್ಥಗಿತಗೊಳಿಸಿರೋ ಸಂಸ್ಥೆ ಸರ್ಕಾರ ನೆರವು ನೀಡಿದರೆ ಮತ್ತೆ ರಸ್ತೆಗೆ ಇಳಿಯುವುದಾಗಿ ಸ್ಪಷ್ಟಪಡಿಸಿದೆ. ಇಂದು ಸಾರ್ವಜನಿಕರು, ಕಾರ್ಮಿಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಭೆ ಕೂಡ ನಡೆಯಲಿದ್ದು ಸಭೆಯ ಬಳಿಕ ಏನು ನಿರ್ಧಾರವಾಗುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ಆದರೆ ಸರ್ಕಾರ ನೆರವು ನೀಡುತ್ತಿದ್ರೆ ಸಾರಿಗೆ ಸಂಸ್ಥೆ ನೆನಪಾಗಿ ಅಷ್ಟೇ ಉಳಿಯುವಂತಾಗಿದೆ.